ಕರಾವಳಿಯ ನೀರವ ರಾತ್ರಿಗಳನ್ನೆಲ್ಲವನ್ನು ಕೂಡ ತನ್ನ ಸಶಕ್ತವಾದಂತಹ ಕಂಠಶ್ರೀಯಿಂದಲೇ ದೀಪ್ತಗೊಳಿಸಿದಂತಹ ತೆಂಕುತಿಟ್ಟು ಯಕ್ಷಗಾನ ಸದಾಕಾಲ ನೆನಪಿನಲ್ಲಿರಿಸುವಂತಹ ಭಾಗವತರು ಶ್ರೀಯುತ ದಿನೇಶ ಅಮ್ಮಣ್ಣಯ್ಯರು. ಹಗಲಲ್ಲಿ ರಾತ್ರಿಯನ್ನು, ರಾತ್ರಿಯಲ್ಲಿ ಹಗಲನ್ನು ಆಹ್ವಾನಿಸಿಕೊಂಡು ತಮ್ಮ ಸ್ವಂತ ಸುಖಗಳಾದ ನಿದ್ರೆ, ಆಹಾರ, ವಿರಾಮಾದಿಗಳನ್ನೆಲ್ಲ ಬಲಿಗೊಟ್ಟು ಯಕ್ಷಗಾನದ ವಿಜಯ ವೈಜಯಂತಿಯ ಯಶೋದರ್ಶನಕ್ಕೆ ಇರುಳಿಡೀ ಧ್ವಜದಂಡವಾಗಿ ನಿಂತಹ ನಾದ ತಪಸ್ವಿ, ಸಂಸ್ಕಾರ ಭಾರತೀಯ ಭಾಗ್ಯ ಬೃಂದಾವನವಾಗಿ ಶ್ರುತಿ ಸುಮದ ಮಧುವ ನೀಂಟಿದ ಗೇಣದ ಅಲರ್ವಕ್ಕಿಯಾಗಿ ಅನೇಕರ ಹೃದಯದಲ್ಲಿ ಯಕ್ಷಗಾನ ಭಾಗವತಿಕೆ ಮೂಲಕವಾಗಿ ತಂಪನ್ನು ಹರಿಸಿದಂತಹ ದಿನೇಶ ಅಮ್ಮಣ್ಣಯ್ಯರು. ನಾವು ಅವರನ್ನು ಕಳೆದುಕೊಂಡದ್ದು ಒಂದು ಭೌತಿಕ ಶರೀರ ಮಾತ್ರ. ಅವರೊಡನೆ ಕಳೆದ ದಿನಗಳು ನಮ್ಮ ದಿನಗಳು, ಅವರ ಶಕ್ತಿಶಾಲಿ ಸಹಯೋಗ ಸಾಂಗತ್ಯವನ್ನು ನೀಡಿದ ದಿನಗಳು. ಸುಧಾಕರ್ ಆಚಾರ್ಯರ ಕಲಾರಾಧನೆಯ ಸುದೀರ್ಘ ವರ್ಷಗಳ ಅವಧಿಯಲ್ಲಿ ಅವರ ಜೊತೆ 25 ವರ್ಷಗಳು ಜೊತೆಗಿದ್ದವರು. 25 ವರ್ಷಗಳು ಒಂದು ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಬಂಧುಗಳೇ, ಒಂದು ಸಂಘಟಕ ಮತ್ತು ಒಬ್ಬ ಕಲಾವಿದನ ಬಾಂಧವ್ಯ ಹೇಗಿರುತ್ತದೆ ಎನ್ನುವುದಕ್ಕೆ ಸುಧಾಕರ್ ಆಚಾರ್ಯರು ಹಾಗೂ ದಿನೇಶ ಅಮ್ಮಣ್ಣಯ್ಯರ ಬಾಂಧವ್ಯವೇ ಸಾಕ್ಷಿ. ಒಂದು ವರ್ಷವೂ ಕೂಡ ಅವರು ತಪ್ಪಿಸಿದ್ದಿಲ್ಲ ಮತ್ತು ಅವರಿಗೆ ತಪ್ಪುವ ಹಾಗೆ ಆದದ್ದಿಲ್ಲ. ಇಷ್ಟು ಸುದೀರ್ಘ ವರ್ಷಗಳ ಅವಧಿಯಲ್ಲಿ 25 ವರ್ಷಗಳ ಜೊತೆಯ ನಡೆಯಲ್ಲಿ ಒಂದು ದಿನ ಕಾರ್ಯಕ್ರಮದ ಬಗ್ಗೆ ನಾನೇನು, ನನ್ನದೆಲ್ಲಿ, ನನ್ನದು ಇಷ್ಟು ಪದ್ಯ, ಆಹಾ ಈಹಿ ಚೀತು ಎನ್ನುವಂತಹ ಯಾವುದೇ ಉದ್ಗಾರವನ್ನು ಅಮ್ಮಣ್ಣಯ್ಯರು ಹೇಳಿದ್ದಿಲ್ಲ. ಆದ್ದರಿಂದಲೇ ಅವರು ಕಲಾವಿದರ ಟ್ರಂಪ್ ಕಾರ್ಡ್. ಕಲೆ ಮತ್ತು ಕಲಾವಿದನ ನಡುವಿನ ಬಾಂಧವ್ಯ ಏನುಂಟು ಎನ್ನುವುದನ್ನು ಅರ್ಥೈಸಿಕೊಂಡು ಆ ಮೂಲಕವಾಗಿ ತೊಡಗಿಸಿಕೊಂಡವರು. ಕೆಲವೊಂದು ಪ್ರಸಂಗಗಳಿಗೆ ಅಮ್ಮಣ್ಣಯ್ಯರೇ ಆಗಬೇಕು ಎನ್ನುವಷ್ಟರ ಮಟ್ಟಿಗೆ ಎತ್ತರವನ್ನೇರಿದವರು. ಕರ್ನಾಟಕ ಮೇಳದಲ್ಲಿ, ಎಡನೀರು ಮೇಳಗಳಲ್ಲಿ ಅಮ್ಮಣ್ಣಯ್ಯರ ಪದ್ಯಕ್ಕೆಂದೇ ಕಾದು ಕುಳಿತುಕೊಳ್ಳುವಂತಹ ಜನಸಮೂಹವಿತ್ತು. ಎಲ್ಲಿಂದ ಹೇಳಿದರೆ, ಅವರ ಆರಂಭದ ದಿವಸಗಳಲ್ಲಿ ಕಾಮಿನಿ ಕರೆದುತ್ತಾರೆ ಎನ್ನುವಂಥ ಪದ್ಯ ಅವರು ಹಾಡ್ತಾ ಇರುವಾಗಲೂ ಆ ಪದ್ಯ ಕೇಳುವುದಕ್ಕೆ ಬರ್ತಾ ಇದ್ದರಂತೆ. ಹಾಗಾಗಿ ಅಲ್ಲಿಂದ ತಿರುಗಿ ಅವರ ಮುಖ್ಯ ಭಾಗವತರಾಗುವ ತನಕವೂ ಕೂಡ ಅಮ್ಮಣ್ಣಯ್ಯರೇ ಸಾಟಿ ಎನ್ನುವಷ್ಟರ ಮಟ್ಟಿಗೆ ಎತ್ತರದ ಸ್ಥಾನವನ್ನು ಅಲಂಕರಿಸಿದವರು. ಇವತ್ತು ಅವರ ನೆನಪಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಸುದೀರ್ಘ ವರ್ಷಗಳ ಕಲಾರಾಧನೆಯಲ್ಲಿ ಸ್ವಾತಂತ್ರ್ಯೋತ್ಸವದ 80ನೇ ವರ್ಷ, 70ನೇ ವರ್ಷ ಆಗುವಾಗ ಒಂದು ಒಳ್ಳೆಯ ಸಂಪ್ರದಾಯವನ್ನು ಸುಧಾಕರ್ ಆಚಾರ್ಯ ಪ್ರಾರಂಭಿಸಿದರು. ಸ್ವರಾಜ್ಯ ವಿಜಯ ತಾಳಮದಲ್ಲಿ ಜರುಗಿತ್ತು. ಆಗ ಪೇಜಾವರ ಶ್ರೀಗಳು ಭಾಗವತರಾದಂತಹ ಪಟ್ಲ ಸತೀಶ್ ಶೆಟ್ಟರಿಗೆ ಜಾಗಟೆಯನ್ನು ಹಸ್ತಾಂತರ ಮಾಡುವುದರ ಮೂಲಕವಾಗಿ ಆ ಕಾರ್ಯಕ್ರಮ ಪ್ರಾರಂಭಗೊಂಡಿತ್ತು. ಆ ಬಳಿಕ ಹೈದರಾಬಾದ್ ವಿಜಯ ಕಾರ್ಯಕ್ರಮದಲ್ಲಿಯೂ ಕೂಡ ಅದೇ ಸಂಪ್ರದಾಯ ಮುಂದುವರೆದಿತ್ತು. ಕಲಾಯಾನದ ರಜತ ಸಂಭ್ರಮವನ್ನು ಪೂರೈಸಿದವರು ಪಟ್ಲ ಸತೀಶ್ ಶೆಟ್ಟರು. 25 ವರ್ಷಗಳ ಮೇಳಯಾನವನ್ನು ಪೂರೈಸಿದವರು. ಇನ್ನು ಮುಂದೆ ನಮಗೆ ದಿನೇಶ ಅಮ್ಮಣ್ಣಯ್ಯರು ನೆನಪು ಮಾತ್ರ. ಆದ್ದರಿಂದಲೇ ಇನ್ನು ಮುಂದೆ ಸುಧಾಕರಾಚಾರ್ಯರ ಎಲ್ಲ ಕಾರ್ಯಕ್ರಮದಲ್ಲಿಯೂ ಕೂಡ ಅವರು ಬಳಸಿದಂತಹ ಆ ಜಾಗಟೆಯ ಮೂಲಕವೇ ಅವರ ಸ್ಮೃತಿ ನಮ್ಮ ಜೊತೆ ಉಳಿಬೇಕು. ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಆ ಜಾಗಟೆಯ ನಾದದೊಟ್ಟಿಗೆ ಅಮ್ಮಣ್ಣಯ್ಯರು ನಮ್ಮ ಎದೆ ಬಡಿತದೊಟ್ಟಿಗೆ ಇರಬೇಕು ಎನ್ನುವಂತಹ ಸಂಕಲ್ಪದಲ್ಲಿ ಪಟ್ಲ ಸತೀಶ್ ಶೆಟ್ಟರಿಗೆ ಅಮ್ಮಣ್ಣಯ್ಯರ ಸ್ಮೃತಿಯಲ್ಲಿ, ಅವರ ನೆನಪಿನಲ್ಲಿ ಜಾಗಟೆಯನ್ನು ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಭುವನ ಪ್ರಸಾದರು ನಮ್ಮ ಜೊತೆ ಇದ್ದಾರೆ. ಅವರು ಈ ಕಾರ್ಯಕ್ರಮ ಆದ ಬಳಿಕ ಮತ್ತೆ ಆ ಜಾಗಟೆ ನಮ್ಮ ಜೊತೆ ಇರ್ತದೆ. ಮತ್ತಿನ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಮುಂದಿನ ಕಲಾರಾಧನೆಯ ಸುಧಾಕರಾಚಾರ್ಯರ ಎಲ್ಲ ಕಲಾರಾಧನೆಯ ಕಾರ್ಯಕ್ರಮಗಳಲ್ಲಿ ಕೂಡ ಇದೇ ಜಾಗಟೆ ಬೆಳೆಸಲ್ಪಡುತ್ತದೆ. ತನ್ಮೂಲಕವಾಗಿ ಅಮ್ಮಣ್ಣಯ್ಯರು ನಮ್ಮ ಎದೆ ಬಡಿತದೊಂದಿಗೆ ಇರುತ್ತಾರೆ ಎನ್ನುವಂತಹ ತೃಪ್ತಿ ನಮಗೆ. ಇದೇ ಸಂದರ್ಭದಲ್ಲಿ ಅಕಾಡೆಮಿಯಿಂದ ಯಕ್ಷಸಿರಿ ಪ್ರಶಸ್ತಿಯನ್ನು ಪಡೆದಿರುವಂತಹ ಶ್ರೀಯುತ ಪದ್ಮನಾಭ ಉಪಾಧ್ಯಾಯರು ಹಾಗೂ ಅಡಿಗಾರು ಲಕ್ಷ್ಮೀನಾರಾಯಣ ಆಚಾರ್ಯರು ನಮ್ಮವರು ಅಂತ
ಯಕ್ಷಗಾನದವರು ಇಂಥದ್ದೊಂದು ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಹೇಳುವುದೇ ನಮಗೊಂದು ಅಭಿಮಾನ, ಹೆಮ್ಮೆ. ಇನ್ನೂ ಒಂದು ಹೆಜ್ಜೆ ಹೇಳುವುದಿದ್ರೆ ನಮಗದು ಗರ್ವ ಅಂತ. ಈರುವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ದಯವಿಟ್ಟು ಶ್ರೀಯುತ ಪದ್ಮನಾಭ ಉಪಾಧ್ಯಾಯರು ಹಾಗೂ ಲಕ್ಷ್ಮೀನಾರಾಯಣಾಚಾರ್ಯರಿಗೆ ಧನ್ಯವಾದಗಳು. ದಿನೇಶ್ ಅಮ್ಮಣ್ಣಯ್ಯರ ನೆನಪುಗಳು ನಮ್ಮ ಹೃದಯದಲ್ಲಿ ಸದಾ ಇರಲಿ. ಕರಾವಳಿಯ ರಾತ್ರಿಗಳನ್ನೆಲ್ಲವನ್ನೂ ಕೂಡ ತಮ್ಮ ಸಶಕ್ತ ಕಂಠದಿಂದಲೇ ಅರಳಿಸಿದಂತಹ ಪುಣ್ಯಾತ್ಮನ ನೆನಪಿನಲ್ಲಿ ಮುಂದಿನ ಕಾರ್ಯಕ್ರಮಗಳು ಪ್ರದರ್ಶನಗೊಳ್ಳಲಿಕ್ಕಿದೆ. ಯಕ್ಷಗಾನ ಆ ಬಳಿಕ ಜರುಗಲಿಕ್ಕಿದೆ. ತಾಳಮದ್ದಲೆ ಒಂದು ಭಾಗದ ಬಳಿಕ ಯಕ್ಷಗಾನ ಪ್ರದರ್ಶನ ಜರುಗಲಿಕ್ಕಿದೆ. ಅಮ್ಮಣ್ಣಯ್ಯರ ಭಾಗವತಿಕೆಯಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂತಹ ಸತ್ಯ ಹರಿಶ್ಚಂದ್ರ, ಮಾನಿಷಾದ ಹಾಗೂ ಅಕ್ಷಯಾಂಬರ ವಿಲಾಸ ಎನ್ನುವಂತಹ 3 ಆಖ್ಯಾನಗಳು ಜರುಗಲಿಕ್ಕಿದೆ. ಎರಡನೇ ಪ್ರಸಂಗ ಮಾನಿಷಾದ. ಬರೆದವರು ಅಭಿನವ ವಾಲ್ಮೀಕಿ ಭಟ್ಟಿಗರೆ ಪುರುಷೋತ್ತಮ ಪೂಂಜರು ಕಾಲವಾದ ದಿವಸ ಇವತ್ತು ಆಗಸ್ಟ್ 15ರಂದೇ ಅವರು ಕಾಲವಾದದ್ದು. ಆ ದಿವಸದಲ್ಲೇ ಅವರ ಪ್ರಸಂಗದ ಮೂಲಕವಾಗಿಯೇ ಅಮ್ಮಣ್ಣಯ್ಯರ ಸ್ಮೃತಿಯೂ ಕೂಡ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ನೀವೆಲ್ಲರೂ ನಮ್ಮ ಜೊತೆ ಉಪಸ್ಥಿತರಿರಬೇಕು ಅಂತ ಕೇಳ್ತಾ ತಾಳಮದ್ದಲೆ ಮುಂದುವರಿತದೆ.